ಏಸುವೆ ಸ್ತೋತ್ರ, ಏಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ತಪಸ್ಸು ಕಾಲದ 4ನೆಯ ಭಾನುವಾರದ ಸುವಾರ್ತೆಯನ್ನು ನಾವು ಧ್ಯಾನಿಸೋಣ. ಇಂದು ಮಾರ್ಚ್ ತಾರೀಕು 19. ನಾವೆಲ್ಲರೂ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇವೆ. ಈ ಸುವಾರ್ತೆ ಆಲಿಸುವಂತೆ ನಿಮ್ಮ ಪವಿತ್ರಾತ್ಮರ ಶಕ್ತಿಯಿಂದ ನಮ್ಮನ್ನು ತುಂಬಿರಿ. ಈ ಸುವಾರ್ತೆ ನಮ್ಮ ಜೀವನಕ್ಕೆ ಆಶೀರ್ವಾದವನ್ನು ತರಲಿ, ಮಾತ್ರವಲ್ಲ ಸೌಖ್ಯವನ್ನು ಕೊಡಲಿ. ಮನ ಪರಿವರ್ತನೆ ಹೊಂದಿ ನಿಮ್ಮ ಯೋಗ್ಯ ಮಕ್ಕಳಾಗಿ ಬಾಳುವ ವರವನ್ನು ಕರುಣಿಸಲಿ. ಯೇಸುವಿನ ರಕ್ಷಣೆ ಅಡಿಯಲ್ಲಿ ನಮ್ಮನ್ನು ಸದಾ ಕಾಪಾಡಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೇನ್. ಆತ್ಮೀಯರೇ, ಇಂದಿನ ಮೊದಲನೇ ವಾಚನ ಪ್ರವಾದಿ ಸಾಮುವೇಲನ ಮೊದಲನೆಯ ಗ್ರಂಥದಿಂದ, ಅಧ್ಯಾಯ 16, ವಾಕ್ಯ 1, 6ರಿಂದ 7, 10ರಿಂದ 13. 1 Samuel chapter 16 verse 1, 6 to 7, 10 to 13. ಸರ್ವೇಶ್ವರ ಸ್ವಾಮಿ ಸಾಮುವೇಲನಿಗೆ, ನಾನು ಸೌಲನನ್ನು ಇಸ್ರಾಯೇಲರ ಅರಸನಾಗಿರುವುದಕ್ಕೆ ಅಯೋಗ್ಯನೆಂದು ತಳ್ಳಿಬಿಟ್ಟೆನಲ್ಲವೇ? ನೀನು ಅವನಿಗಾಗಿ ಎಷ್ಟರವರೆಗೆ ದುಃಖಿಸುತ್ತಿರುವೆ? ಕೊಂಬನ್ನು ಎಣ್ಣೆಯಿಂದ ತುಂಬಿಸಿಕೊಂಡು ಬಾ. ನಾನು ನಿನ್ನನ್ನು ಬೆತ್ಲೆಹೇಮಿನವನಾದ ಜೆಸ್ಸೆಯನ ಬಳಿಗೆ ಕಳುಹಿಸುತ್ತೇನೆ. ಅವನ ಮಕ್ಕಳಲ್ಲೊಬ್ಬನನ್ನು ಅರಸನನ್ನಾಗಿ ಆರಿಸಿಕೊಂಡಿದ್ದೇನೆ ಎಂದು ಹೇಳಿದರು. ಸಾಮುವೇಲನು ಎಲಿಯಾಬನನ್ನು ನೋಡಿ ತನ್ನಷ್ಟಕ್ಕೆ, ನಿಶ್ಚಯವಾಗಿ ಸರ್ವೇಶ್ವರ ಅಭಿಷೇಕಕ್ಕೆ ಆರಿಸಿಕೊಂಡವನು ನನ್ನ ಮುಂದೆಯೇ ಇದ್ದಾನೆ ಎಂದುಕೊಂಡನು. ಆದರೆ ಸರ್ವೇಶ್ವರ ಸ್ವಾಮಿ ಸಾಮುವೇಲನಿಗೆ, ನೀನು ಅವನ ಚೆಲುವಿಕೆಯನ್ನಾಗಲಿ ಎತ್ತರವನ್ನಾಗಲಿ ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಸರ್ವೇಶ್ವರ ಸ್ವಾಮಿ ಮನುಷ್ಯರಂತೆ ಬಹಿರಂಗದ ತೋರಿಕೆಯನ್ನು ನೋಡುವುದಿಲ್ಲ, ಅಂತರಂಗವನ್ನೇ ವೀಕ್ಷಿಸುತ್ತಾರೆ ಎಂದರು. ಹೀಗೆ ಜೆಸ್ಸೆಯನು ತನ್ನ ಮಕ್ಕಳಲ್ಲಿ 7 ಮಂದಿಯನ್ನೂ ಅವನ ಬಳಿಗೆ ಬರಮಾಡಿದರೂ ಅವನು, ಸರ್ವೇಶ್ವರ ಇವನ್ನು ಆರಿಸಿಕೊಳ್ಳಲಿಲ್ಲ ಎಂದು ನುಡಿದನು. ಅನಂತರ ಸಮುವೇಲನು ಜೆಸ್ಸೆಯನನ್ನು, ನಿನ್ನ ಮಕ್ಕಳೆಲ್ಲ ಇಷ್ಟೇ ಮಂದಿಯೋ ಎಂದು ಕೇಳಿದನು. ಅವನು, ಇವರೆಲ್ಲರಿಗಿಂತಲೂ ಚಿಕ್ಕವನು ಒಬ್ಬನಿದ್ದಾನೆ, ಅವನು ಕುರಿ ಮೇಯಿಸುವುದಕ್ಕೆ ಹೋಗಿದ್ದಾನೆ ಎಂದು ಉತ್ತರ ಕೊಟ್ಟನು. ಆಗ ಸಾಮುವೇಲನು, ಅವನನ್ನು ಇಲ್ಲಿಗೆ ಬರಮಾಡು, ಅವನು ಬರುವವರೆಗೂ ನಾವು ಊಟಕ್ಕೆ ಕುಳಿತುಕೊಳ್ಳಬಾರದು ಎಂದು ಹೇಳಿದನು. ಜೆಸ್ಸೆಯನು ಅವನನ್ನು ಕರೆದು ತರಿಸಿದನು. ಅವನು ಕೆಂಬಣ್ಣದವನು, ಸುಂದರ ನೇತ್ರನು ಹಾಗೂ ನೋಟಕ್ಕೆ ರಮಣೀಯನು. ಸರ್ವೇಶ್ವರ ಸಾಮುವೇಲನಿಗೆ, ಎದ್ದು ಇವನನ್ನು ಅಭಿಷೇಕಿಸು, ನಾನು ಆರಿಸಿಕೊಂಡವನು ಇವನೇ ಎಂದು ಆಜ್ಞಾಪಿಸಿದರು. ಸಾಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರ ಮಧ್ಯದಲ್ಲಿ ಅಭಿಷೇಕಿಸಿದನು. ಕೂಡಲೇ ಸರ್ವೇಶ್ವರನ ಆತ್ಮವು ದಾವೀದನ ಮೇಲೆ ಬಂದು ನೆಲೆಗೊಂಡಿತು. ಅನಂತರ ಸಾಮುವೇಲನು ರಾಮಕ್ಕೆ ಹೊರಟು ಹೋದನು. ಕೀರ್ತನೆ 23 ಶ್ಲೋಕ. ಪ್ರಭು ಕುರಿಗಾಹಿಯಾಗಿರಲು ಎನಗೆ, ಕುಂದು ಕೊರತೆಗಳೆಲ್ಲಿಹವು ಎನಗೆ. ಪ್ರಭು ಕುರಿಗಾಹಿಯಾಗಿರಲು ಎನಗೆ, ಕುಂದು ಕೊರತೆಗಳೆಲ್ಲಿಯಹವು ಎನಗೆ. ಹಸಿರುಗಾವಲುಗಳಲ್ಲೆನ್ನ ತಂಗಿಸುವನು, ತಿಳಿಕೊಳಗಳ ಬಳಿಗೆನ್ನ ಕರೆದೊಯ್ಯುವನು. ಪುನಶ್ಚೇತನಗೊಳಿಸುವನು ನನ್ನ ಪ್ರಾಣವನಾಥ, ಸನ್ಮಾರ್ಗದಲ್ಲಿ ನಡೆಸುವನು ತನ್ನ ನಾಮ ನಿಮಿತ್ತ. ಕಾರ್ಗತ್ತಲ ಕಣಿವೆಯಲ್ಲಿ ನಾ ನಡೆವಾಗಲು ಅಂಜೆನು ಕೇಡಿಗೆ. ನಿನ್ನ ಕುರಿಗೋಲು ಊರುಗೋಲು ಧೈರ್ಯವನ್ನು ತರುವುದೆನಗೆ. ಕಾಣೆನೆಂದಿಗೂ ನಾ ದಿಗಿಲನು, ನೀನಿರಲು ನನ್ನೊಂದಿಗೆ. ಸಜ್ಜುಗೊಳಿಸುವೆ ನೀ ಶತ್ರುಗಳ ಕಣ್ಮುಂದೆಯೇ ನನ್ನ ಗೌತಣವನು. ಹಚ್ಚುವೆ ತಲೆಗೆ ತೈಲವನು, ತುಂಬಿ ತುಡುಕಿಸುವೆ ಪಾನ ಪಾತ್ರೆಯನು. ಶುಭ ಶಾಂತಿಯಿಂದ ನಾ ಬಾಳುವೆ ಜೀವಮಾನವೆಲ್ಲ, ದೇವ ಮಂದಿರದಲ್ಲಿ ನಾ ವಾಸಿಸುವೆ ಚಿರಕಾಲವೆಲ್ಲ. ಪ್ರಭು ಕುರಿಗಾಹಿಯಾಗಿರಲು ಎನಗೆ, ಕುಂದು ಕೊರತೆಗಳೆಲ್ಲಿಹವು ಎನಗೆ. ಸಂತ ಪೌಲನು ಎಫೆಸದವರಿಗೆ ಬರೆದ ಪತ್ರದಿಂದ ವಾಚನ. ಅಧ್ಯಾಯ 5, ವಾಕ್ಯಗಳು 8ರಿಂದ 14. St. Paul's letter to the Ephesians chapter 5 verses 8 to 14. ಸಹೋದರರೇ,
ನಾವು ಹಿಂದೊಮ್ಮೆ ಕತ್ತಲುಮಯವಾಗಿದ್ದೀರಿ. ಸಹೋದರರೇ, ನೀವು ಹಿಂದೊಮ್ಮೆ ಕತ್ತಲುಮಯವಾಗಿದ್ದೀರಿ, ಈಗಲಾದರೂ ಪ್ರಭುವಿನಲ್ಲಿ ಬೆಳಕಾಗಿದ್ದೀರಿ. ಆದ್ದರಿಂದ ಬೆಳಕಿನ ಮಕ್ಕಳಾಗಿ ಬಾಳಿರಿ. ಕಾರಣ ಸಚ್ಚರಿತೆ, ಸದಾಚಾರ ಮತ್ತು ಸತ್ಯಸಂಧತೆ ಇವೆಲ್ಲವೂ ಬೆಳಕಿನ ಕುಡಿಗಳು. ಪ್ರಭುವಿಗೆ ಮೆಚ್ಚುಗೆಯಾದುದು ಯಾವುದೆಂಬುದನ್ನು ಕಲಿತುಕೊಳ್ಳಿರಿ. ನಿಷ್ಪ್ರಯೋಜಕವಾದ ಕತ್ತಲುಮಯ ಕಾರ್ಯಗಳಿಗೆ ಕೈ ಹಾಕದಿರಿ. ಅಂಥವುಗಳನ್ನು ಬಯಲಿಗೆಳೆದು ಖಂಡಿಸಿರಿ. ಆ ಜನರು ಗುಟ್ಟಾಗಿ ಮಾಡುವ ಕೃತ್ಯಗಳು ಹೇಳುವುದಕ್ಕೂ ಅವಮಾನಕರವಾದುವು. ಬೆಳಕು ಬೆಳಗಿಸುವ ವಸ್ತುಗಳೆಲ್ಲವೂ ಕಂಗೊಳಿಸುವು. ಹೀಗೆ ಕಂಗೊಳಿಸುವುದೆಲ್ಲವೂ ಬೆಳಕಾಗುವುದು. ಆದ್ದರಿಂದ ನಿದ್ದೆ ಮಾಡುವವನೇ ಎದ್ದೇಳು, ಸತ್ತವರನ್ನು ಬಿಟ್ಟು ಬಾ, ಎಚ್ಚೆತ್ತು, ನಿನಗೀವನು ಬೆಳಕನು, ಕ್ರಿಸ್ತನು ಎಂದು ಬರೆಯಲಾಗಿದೆ. ಘೋಷಣೆ. ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯೇಸುವೆ, ನಿಮಗೆ ಸ್ತುತಿಯಾಗಲಿ. ಯೇಸು ಸ್ವಾಮಿ ಹೀಗೆಂದರು, ನಾನೇ ಜಗಜ್ಯೋತಿ. ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ. ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯೇಸುವೆ, ನಿಮಗೆ ಸ್ತುತಿಯಾಗಲಿ. ಸಂತ ಯೋವಾನನು ಬರೆದ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 9, ವಾಕ್ಯಗಳು 1-41. ಯೇಸು ಸ್ವಾಮಿ ನಡೆದು ಹೋಗುತ್ತಿದ್ದಾಗ ಒಬ್ಬ ಹುಟ್ಟು ಕುರುಡನನ್ನು ಕಂಡರು. ಶಿಷ್ಯರು, ಗುರುದೇವ, ಇವನು ಕುರುಡನಾಗಿ ಹುಟ್ಟಬೇಕಾದರೆ ಅದಕ್ಕೆ ಯಾರ ಪಾಪ ಕಾರಣ? ಇವನದೋ ಅಥವಾ ಇವನನ್ನು ಹೆತ್ತವರದೋ ಎಂದು ಕೇಳಿದರು. ಅದಕ್ಕೆ ಉತ್ತರವಾಗಿ ಯೇಸು, ಇವನ ಪಾಪವಾಗಲಿ ಇವನನ್ನು ಹೆತ್ತವರ ಪಾಪವಾಗಲಿ ಇದಕ್ಕೆ ಕಾರಣವಲ್ಲ. ದೇವರ ಕಾರ್ಯ ಇವನಲ್ಲಿ ವ್ಯಕ್ತವಾಗುವಂತೆ ಹೀಗಾಗಿದೆ. ಹಗಲಿರುವಾಗಲೇ ನನ್ನನ್ನು ಕಳುಹಿಸಿರುವಾತನ ಕೆಲಸವನ್ನು ನಾನು ಮಾಡುತ್ತಿರಬೇಕು. ರಾತ್ರಿಯಾದ ಮೇಲೆ ಯಾರೂ ಕೆಲಸ ಮಾಡಲಾಗದು. ಜಗತ್ತಿನಲ್ಲಿ ನಾನಿರುವಾಗ ಜಗದ ಜ್ಯೋತಿ ನಾನೇ ಎಂದು ನುಡಿದರು. ತರುವಾಯ ನೆಲದಲ್ಲಿ ಉಗುಳಿ ಮಣ್ಣಿನ ಲೇಪ ಮಾಡಿ ಅದನ್ನು ಕುರುಡನ ಕಣ್ಣಿಗೆ ಲೇಪಿಸಿ, ನೀನು ಶಿಲೋವಾಮಿನ ಕೊಳಕ್ಕೆ ಹೋಗಿ ತೊಳೆದುಕೋ ಎಂದು ಹೇಳಿದರು. ಶಿಲೋವಾಮ್ ಅಂದರೆ ಕಳುಹಿಸಲಾದವನು ಎಂದರ್ಥ. ಅದರಂತೆ ಆ ಕುರುಡನು ಹೋಗಿ ಕಣ್ಣುಗಳನ್ನು ತೊಳೆದುಕೊಂಡನು. ಹಿಂದಿರುಗಿದಾಗ ಅವನಿಗೆ ಕಣ್ಣು ಬಂದಿತ್ತು. ಅವನ ನೆರೆಯವರು ಮತ್ತು ಹಿಂದೆ ಅವನು ಭಿಕ್ಷೆ ಬೇಡುತ್ತಿದ್ದಾಗ ಅವನನ್ನು ನೋಡಿದ್ದವರು, ಭಿಕ್ಷೆ ಬೇಡುತ್ತಾ ಕುಳಿತುಕೊಂಡಿದ್ದವನು ಇವನೇ ಅಲ್ಲವೇ ಎಂದು ವಿಚಾರಿಸಿದರು. ಹೌದು, ಅವನೇ ಎಂದರು ಕೆಲವರು. ಇಲ್ಲ, ಇವನು ಅವನಂತೆ ಕಾಣುತ್ತಾನೆ ಅಷ್ಟೇ ಎಂದರು ಇತರರು. ಆ ಕುರುಡನು ನಾನೇ ಅವನು ಎಂದು ತಿಳಿಸಿದನು. ಆಗ ಅವರು, ಹಾಗಾದರೆ ನಿನಗೆ ಕಣ್ಣು ಹೇಗೆ ಬಂತು ಎಂದು ಕೇಳಿದರು. ಅದಕ್ಕೆ ಅವನು, ಯೇಸು ಎಂಬುವವರು ಮಣ್ಣಿನ ಲೇಪ ಮಾಡಿ ನನ್ನ ಕಣ್ಣಿಗೆ ಹಚ್ಚಿದರು. ಶಿಲೋವಾಮಿಗೆ ಹೋಗಿ ತೊಳೆದುಕೋ ಎಂದು ಹೇಳಿದರು. ನಾನು ಹೋಗಿ ತೊಳೆದುಕೊಂಡೆ, ನನಗೆ ಕಣ್ಣು ಬಂತು ಎಂದು ಹೇಳಿದನು. ಅದಕ್ಕೆ ಅವರು, ಆತ ಎಲ್ಲಿದ್ದಾನೆ ಎಂದು ವಿಚಾರಿಸಿದರು. ಅವನು ಉತ್ತರವಾಗಿ, ನಾನರಿಯೇ ಎಂದನು. ಆಗ ಆ ಜನರು ಅವನನ್ನು ಫರಿಸಾಯರ ಬಳಿಗೆ ಕರೆದುಕೊಂಡು ಹೋದರು. ಏಕೆಂದರೆ ಯೇಸು ಸ್ವಾಮಿ ಮಣ್ಣಿನ ಲೇಪವನ್ನು ಮಾಡಿ ಅವನಿಗೆ ಕಣ್ಣು ಕೊಟ್ಟ ದಿನ ಸಬ್ಬತ್ ದಿನವಾಗಿತ್ತು. ಕಣ್ಣು ಬಂದುದು ಹೇಗೆಂದು ಫರಿಸಾಯರು ಅವನನ್ನು ಮತ್ತೆ ಕೇಳಿದರು. ಯೇಸು, ನನ್ನ ಕಣ್ಣುಗಳಿಗೆ ಮಣ್ಣಿನ ಲೇಪವನ್ನು ಹಚ್ಚಿದರು. ನಾನು ಹೋಗಿ ಕಣ್ಣುಗಳನ್ನು ತೊಳೆದುಕೊಳ್ಳುತ್ತಲೇ ನನಗೆ ದೃಷ್ಟಿ ಬಂತು ಎಂದನು ಅವನು. ಫರಿಸಾಯರಲ್ಲಿ ಕೆಲವರು, ಹೀಗೆ ಮಾಡಿದವನು ದೇವರಿಂದ ಬಂದವನಲ್ಲ, ಅವನು ಸಬ್ಬತ್ ನಿಯಮವನ್ನು ಪಾಲಿಸುವುದಿಲ್ಲ ಎಂದರು. ಇತರರು, ಪಾಪಿಯಾದವನು ಇಂಥ ಸೂಚಕ ಕಾರ್ಯವನ್ನು ಮಾಡಲು ಸಾಧ್ಯವೇ ಎಂದರು. ಹೀಗೆ ಅವರಲ್ಲೇ ಭಿನ್ನ ಭೇದ ಉಂಟಾಯಿತು. ಆದ್ದರಿಂದ ಫರಿಸಾಯರು ಆ ಕುರುಡನನ್ನು ಕುರಿತು, ಅವನೇ ನಿನಗೆ ಕಣ್ಣು ಕೊಟ್ಟನೆಂದು ಹೇಳುತ್ತೀಯಲ್ಲ, ಅವನ ಬಗ್ಗೆ ನಿನಗೇನು ಅನ್ನಿಸುತ್ತದೆ ಎಂದು ವಿಚಾರಿಸಿದರು. ಅದಕ್ಕೆ ಅವನು, ಅವರೊಬ್ಬ ಪ್ರವಾದಿಯೇ ಸರಿ ಎಂದನು. ಆ ಕುರುಡನು ಹಿಂದೆ ನಿಜವಾಗಿಯೂ ಕುರುಡನಾಗಿದ್ದು ಈಗ ದೃಷ್ಟಿ ಪಡೆದಿದ್ದಾನೆ ಎಂದು ಯಹೂದ್ಯ ಅಧಿಕಾರಿಗಳು ನಂಬಲು ಒಪ್ಪಲಿಲ್ಲ. ಈ ಕಾರಣ ಅವನ ಹೆತ್ತವರನ್ನು ಕರೆಯಿಸಿ,
ಇವನು ನಿಮ್ಮ ಮಗನೋ? ಇವನು ಹುಟ್ಟು ಕುರುಡನೋ? ಹಾಗಾದರೆ ಇವನಿಗೆ ಈಗ ಕಣ್ಣು ಬಂದದ್ದು ಹೇಗೆ ಎಂದು ಕೇಳಿದರು. ಅದಕ್ಕೆ ಅವನ ತಂದೆ ತಾಯಿಗಳು, ಇವನಿಗೆ ದೃಷ್ಟಿ ಬಂದದ್ದು ಹೇಗೆ ಎಂದು ನಮಗೆ ಗೊತ್ತಿಲ್ಲ. ಇವನಿಗೆ ಕಣ್ಣು ಕೊಟ್ಟವರು ಯಾರೆಂದು ನಮಗೆ ತಿಳಿಯದು. ಇವನನ್ನೇ ಕೇಳಿ, ಹೇಗೋ ಪ್ರಾಯದವನಾಗಿದ್ದಾನಲ್ಲವೇ, ತನ್ನ ವಿಷಯವಾಗಿ ತಾನೇ ಮಾತನಾಡಬಲ್ಲ ಎಂದು ಉತ್ತರಿಸಿದರು. ಅವರು ಹೀಗೆ ಹೇಳಿದ್ದು ಯಹೂದ್ಯ ಅಧಿಕಾರಿಗಳ ಅಂಜಿಕೆಯಿಂದ. ಏಕೆಂದರೆ ಯಾರಾದರೂ ಯೇಸುವನ್ನು ಲೋಕೋದ್ಧಾರಕ ಎಂದು ಒಪ್ಪಿಕೊಂಡರೆ ಅಂಥವರಿಗೆ ಪ್ರಾರ್ಥನಾ ಮಂದಿರದಿಂದ ಬಹಿಷ್ಕಾರ ಹಾಕಬೇಕೆಂದು ಅಧಿಕಾರಿಗಳು ಈ ಮೊದಲೇ ಗೊತ್ತು ಮಾಡಿದ್ದರು. ಆದುದರಿಂದಲೇ ಅವನು ಪ್ರಾಯದವನು, ಅವನನ್ನೇ ಕೇಳಿ ಎಂದು ಅವನ ತಂದೆ ತಾಯಿಗಳು ಹೇಳಿದ್ದು. ಅಧಿಕಾರಿಗಳು ಆ ಹುಟ್ಟು ಕುರುಡನನ್ನು ಮತ್ತೆ ಕರೆಯಿಸಿ, ನೀನು ದೇವರ ಮುಂದೆ ಪ್ರಮಾಣ ಮಾಡಿ ಹೇಳು, ಆ ಮನುಷ್ಯ ಪಾಪಿ ಎಂದು ನಮಗೆ ಗೊತ್ತು ಎಂದು ಕೇಳಿದರು. ಉತ್ತರವಾಗಿ ಅವನು, ಅವರು ಪಾಪಿಯೋ ಅಲ್ಲವೋ ನಾನರಿಯೆ, ಆದರೆ ನಾನೊಮ್ಮೆ ಕುರುಡನಾಗಿದ್ದೆ, ಈಗಲಾದರೂ ಕಣ್ಣು ಕಾಣಿಸುತ್ತದೆ, ಇಷ್ಟು ಮಾತ್ರ ಬಲ್ಲೆ ಎಂದು ಹೇಳಿದನು. ಅವನು ನಿನಗೇನು ಮಾಡಿದ? ನಿನಗೆ ಹೇಗೆ ಕಣ್ಣು ಬರಿಸಿದ ಎಂದು ಅವರು ಮತ್ತೆ ಪ್ರಶ್ನಿಸಿದರು. ಅವನು, ನಿಮಗೆ ಆಗಲೇ ಹೇಳಿದ್ದೇನೆ, ಆದರೆ ನೀವು ನಂಬುವುದಿಲ್ಲ. ಅದನ್ನೇ ಏಕೆ ಮತ್ತೆ ಮತ್ತೆ ಕೇಳುತ್ತೀರಿ? ಅವನ ಶಿಷ್ಯರಾಗಲು ನಿಮಗೂ ಮನಸ್ಸಿದೆಯೇ ಎಂದನು. ಆಗ ಅಧಿಕಾರಿಗಳು ಅವನನ್ನು ಶಪಿಸಿದರು. ನೀನೇ ಅವನ ಶಿಷ್ಯ, ನಾವು ಮೋಶೆಯ ಶಿಷ್ಯರು. ಮೋಶೆಯೊಡನೆ ದೇವರು ಮಾತನಾಡಿದರು ಎಂಬುದನ್ನು ನಾವು ಬಲ್ಲೆವು, ಆದರೆ ಇವನು ಎಲ್ಲಿಯವನೋ ನಾವು ಅರಿಯೆವು ಎಂದರು. ಅದಕ್ಕೆ ಆ ಕುರುಡ, ಏನಾಶ್ಚರ್ಯ, ನನಗೆ ಕಣ್ಣು ಬರಿಸಿದ್ದಾರೆ, ಆದರೂ ಅವನು ಎಲ್ಲಿಯವನೋ ನಾವರಿಯೆವು ಎನ್ನುತ್ತೀರಿ. ದೇವರು ಪಾಪಿಗಳಿಗೆ ಓಗೊಡುವುದಿಲ್ಲ. ಯಾರು ಭಕ್ತಿಯಿಂದ ಅವರ ಚಿತ್ತದಂತೆ ನಡೆಯುತ್ತಾರೋ ಅವರಿಗೆ ಓಗೊಡುತ್ತಾರೆಂದು ನಮಗೆಲ್ಲ ಚೆನ್ನಾಗಿ ತಿಳಿದಿದೆ. ಹುಟ್ಟು ಕುರುಡನಿಗೆ ಯಾರಾದರೂ ಕಣ್ಣು ಕೊಟ್ಟ ಸುದ್ದಿಯನ್ನು ಲೋಕ ಸೃಷ್ಟಿಯಾದಾಗಿನಿಂದ ಒಬ್ಬರೂ ಕೇಳಿಲ್ಲ. ಇವರು ದೇವರಿಂದ ಬಂದವರು ಅಲ್ಲದಿದ್ದರೆ ಇಂಥದ್ದೇನನ್ನೂ ಮಾಡಲಾಗುತ್ತಿರಲಿಲ್ಲ ಎಂದನು. ಆಗ ಫರಿಸಾಯರು, ಪಾಪದಲ್ಲೇ ಹುಟ್ಟಿ ಬೆಳೆದವನು ನೀನು, ನಮಗೆ ಬುದ್ಧಿ ಹೇಳ ಹೊರಟೆಯಾ ಎಂದು ಹೇಳಿ ಅವನನ್ನು ತಳ್ಳಿಬಿಟ್ಟರು. ಹುಟ್ಟು ಕುರುಡನನ್ನು ಹೊರಗೆ ತಳ್ಳಿದ ವಾರ್ತೆ ಯೇಸು ಸ್ವಾಮಿಯ ಕಿವಿಗೆ ಮುಟ್ಟಿತು. ಯೇಸು ಅವನನ್ನು ಕಂಡು, ನರಪುತ್ರನಲ್ಲಿ ನಿನಗೆ ವಿಶ್ವಾಸವಿದೆಯೇ ಎಂದು ಕೇಳಿದರು. ಅವನು, ಅವರು ಯಾರೆಂದು ತಿಳಿಸಿ ಸ್ವಾಮಿ, ನಾನು ವಿಶ್ವಾಸಿಸುತ್ತೇನೆ ಎಂದನು. ಯೇಸು, ನೀನು ಆತನನ್ನು ಕಂಡಿದ್ದೀಯೇ, ನಿನ್ನೊಡನೆ ಮಾತನಾಡುತ್ತಿರುವ ನಾನೇ ಆತನು ಎಂದರು. ಸ್ವಾಮಿ, ನಾನು ವಿಶ್ವಾಸಿಸುತ್ತೇನೆ ಎಂದು ಹೇಳುತ್ತಾ ಅವನು ಯೇಸುವಿಗೆ ಅಡ್ಡ ಬಿದ್ದನು. ಆಗ ಯೇಸು, ಕುರುಡರು ಕಾಣುವಂತೆಯೂ ಕಾಣುವವರು ಕುರುಡರಾಗುವಂತೆಯೂ ತೀರ್ಪು ಕೊಡಲೆಂದೇ ನಾನು ಈ ಲೋಕಕ್ಕೆ ಬಂದುದು ಎಂದು ನುಡಿದರು. ಅಲ್ಲಿ ನಿಂತಿದ್ದ ಫರಿಸಾಯರು ಈ ಮಾತನ್ನು ಕೇಳಿ, ಹಾಗಾದರೆ ನಾವು ಕೂಡ ಕುರುಡರೋ ಎಂದು ಪ್ರಶ್ನಿಸಿದರು. ಯೇಸು, ನೀವು ಕುರುಡರೇ ಆಗಿದ್ದರೆ ಪಾಪಿಗಳಾಗುತ್ತಿರಲಿಲ್ಲ, ಆದರೆ ನಮಗೆ ಕಣ್ಣು ಕಾಣುತ್ತದೆ ಎಂದು ಹೇಳಿಕೊಳ್ಳುತ್ತೀರಿ, ಆದ್ದರಿಂದ ನೀವು ಪಾಪಿಗಳಾಗಿದ್ದೀರಿ ಎಂದರು. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ವಿಶ್ವಾಸವುಳ್ಳವನಿಗೆ ಅದ್ಭುತಗಳು ಬೇಕಾಗಿಲ್ಲ. ವಿಶ್ವಾಸಿಸದೇ ಇರುವವನಿಗೆ ಎಷ್ಟೇ ಅದ್ಭುತ ಮಾಡಿದರೂ ಪ್ರಯೋಜನವಿಲ್ಲ. One who believes, for him no need of miracles or healings. But one who doesn't believe, however you work miracles, no use. ಅದೇ ಮಾತು ಇಂದಿನ ಈ ಶುಭ ಸಂದೇಶದಲ್ಲಿ ಆ ಫರಿಸಾಯರಿಗೆ ಅನ್ವಯವಾಗುತ್ತೆ, ಧರ್ಮಶಾಸ್ತ್ರಿಗಳಿಗೆ ಅನ್ವಯವಾಗುತ್ತೆ. ಇವತ್ತಿನ ಈ 3 ವಾಚನಗಳು ನಮ್ಮನ್ನು ಸರ್ವೇಶ್ವರನಲ್ಲಿ ವಿಶ್ವಾಸವಿಡಲು, ಸರ್ವೇಶ್ವರನ ಹಾದಿಯಲ್ಲಿ ನಾವು ನಡೆಯಲು, ಸರ್ವೇಶ್ವರನ ಮಾತುಗಳನ್ನು ಅರ್ಥೈಸಿ ಜೀವಿಸಲು ಕರೆ ನೀಡುತ್ತವೆ. ಮೊದಲನೆಯ ವಾಚನದಲ್ಲಿ ನಾವು ಆಲಿಸಿದೆವು,
ದಾವೀದನನ್ನು ಸಾಮುವೇಲನು ಯಾವ ರೀತಿಯಾಗಿ ಅಭಿಷೇಕಿಸುತ್ತಾನೆ. ದೇವರು ಸೌಲನನ್ನು ತ್ಯಜಿಸಿ ಬಿಡುತ್ತಾರೆ, ಕಾರಣ ಸೌಲ ದೇವರಿಂದ ಪಾಪ ಮಾಡಿ ದೂರವಾದ. ಅದಕ್ಕಾಗಿ ದೇವರು ಸಾಮುವೇಲನನ್ನು ಪ್ರವಾದಿಯನ್ನು ಕರೆಯುತ್ತಾರೆ. ಸಾಮುವೇಲ ಜೆಸ್ಸೆಯ 7 ಮಕ್ಕಳನ್ನೂ ಕೂಡ ನೋಡಿ, ದೇವರು ಎಷ್ಟೊಂದು ಸುಂದರವಾಗಿ ಈ ಸಾಮುವೇಲನಿಗೂ ಕೂಡ ಒಂದು ಪಾಠವನ್ನು ಕಲಿಸುತ್ತಾರೆ. ಅದು ಹೇಳಿದ್ದು ಜೆಸ್ಸೆಯ ಮಕ್ಕಳಲ್ಲಿ ಒಬ್ಬನಿಗೆ ಯಾರಂತ ಹೇಳಿಲ್ಲ. 7 ಮಂದಿಯವರು ಬಹಳ ಸುಂದರವಾಗಿದ್ದರು, ಬಹಳ ಹೋರಾಟದಲ್ಲಿ ಅಥವಾ ಯುದ್ಧದಲ್ಲಿ ಪಳಗಿದವರಾಗಿದ್ದರು. ಆದರೆ ದೇವರು ಅವರಾರನ್ನೂ ಆರಿಸಿಕೊಳ್ಳಲಿಲ್ಲ. ನಾವು ಯೋಚಿಸಿದವರನ್ನು ದೇವರು ಆರಿಸಿಕೊಳ್ಳುವುದಿಲ್ಲ, ದೇವರ ಚಿತ್ತದಂತೆ ದೇವರು ಆರಿಸಿಕೊಳ್ಳುತ್ತಾರೆ. ಆದ್ದರಿಂದ ದೇವರಿಗೆ ನಾವು ವಿಧೇಯರಾಗಬೇಕು, ಅವರು ಕೊಟ್ಟ ಕರೆಗೆ ಯೋಗ್ಯವಾಗಿ ನಾವು ಬಾಳಬೇಕು. ಕೊನೆಗೆ ಸಾಮುವೇಲ ಹೇಳುತ್ತಾನೆ, ಜೆಸ್ಸೆಗೆ ಇಷ್ಟೇ ಮಂದಿ ಮಕ್ಕಳ? ಆವಾಗ ಜೆಸ್ಸೆ ಸಾಮುವೇಲನಿಗೆ ಹೇಳ್ತಾನೆ, ಇನ್ನೊಬ್ಬ ಇದ್ದಾನೆ, ಅವನು ಕುರಿ ಮೇಯಿಸ್ತಾ ಇದ್ದಾನೆ. ಕೊನೆಗೆ ಆ ಹುಡುಗ ಬಾಲಕನನ್ನು ಕರ್ಕೊಂಡು ಬಂದಾಗ ದೇವರು ಹೇಳ್ತಾರೆ, ಇವನನ್ನೇ ನಾನು ಆರಿಸಿಕೊಂಡಿದ್ದೇನೆ, ಇವನನ್ನು ಅಭಿಷೇಕಿಸು. ಬೈಬಲ್ ಗ್ರಂಥ ಹೇಳುತ್ತೆ, ಅವನು ಕೆಂಬಣ್ಣನವನು, ಸುಂದರ ನೇತ್ರನು, ನೋಟಕ್ಕೆ ರಮಣೀಯನು. ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ, ಇವನನ್ನು ಅಭಿಷೇಕಿಸು, ನಾನು ಆರಿಸಿಕೊಂಡವನೇ ಇವನು. ಆತ್ಮೀಯರೇ, ದೇವರು ಆರಿಸಿಕೊಂಡು ಬಲಗೊಳಿಸುತ್ತಾರೆ, ಬಲಶಾಲಿಗಳನ್ನು ಅವರು ಆರಿಸಿಕೊಳ್ಳುವುದಿಲ್ಲ. ಆದ್ದರಿಂದ ಸರ್ವೇಶ್ವರನ ಆತ್ಮ ದಾವೀದನ ಮೇಲೆ ನೆಲೆಗೊಂಡಿತು, ಹಾಗೂ ಸಾಮುವೇಲನು ದಾವೀದನನ್ನು ಅಭಿಷೇಕಿಸಿ ರಾಜನನ್ನಾಗಿ ದೇವರ ಚಿತ್ತದಂತೆ ಆಶೀರ್ವದಿಸುತ್ತಾನೆ. ದಾವೀದನ ವಂಶದಲ್ಲಿ ಯೇಸು ಸ್ವಾಮಿ ಜನಿಸಿ ಬರುತ್ತಾರೆ. ಇಂದಿನ ಶ್ಲೋಕದಲ್ಲಿ ನಾವು ಆಲಿಸಿದೆವು, ಪ್ರಭು ಕುರಿಗಾಹಿಯಾಗಿರಲು ಕುಂದು ಕೊರತೆಗಳಿಲ್ಲಯೋ ಎನಗೆ. ನಮ್ಮ ದೇವರು ಒಳ್ಳೆಯ ಕುರಿಗಾಹಿ, ಒಳ್ಳೆಯ ಮೇಷಪಾಲಕ, ಅವರು ನಮ್ಮನ್ನು ನಡೆಸ್ತಾರೆ. ಆದ್ದರಿಂದ ನಾವು ಭಯ ಪಡಬೇಕಾಗಿಲ್ಲ. ಈ ಕೀರ್ತನೆಯನ್ನು ನಾವು ಧ್ಯಾನಿಸೋಣ, ಪ್ರತಿನಿತ್ಯ ಪ್ರಾರ್ಥಿಸೋಣ. 2ನೇ ವಾಚನದಲ್ಲಿ ನಮಗೆ ಕ್ರಿಸ್ತ ನಮ್ಮ ಜೀವನದ ಬೆಳಕಾಗಿದ್ದಾರೆ. ಹೇಗೆ ಶುಭ ಸಂದೇಶದಲ್ಲಿ ಅಂಧಕಾರದಲ್ಲಿದ್ದವನಿಗೆ ಯೇಸು ಬೆಳಕಾದರೋ, ನಮ್ಮ ಜೀವನದಲ್ಲಿ ಎಲ್ಲ ಅಂಧಕಾರಗಳು, ಯಾವ ಅಂಧಕಾರ? ಪಾಪದ ಅಂಧಕಾರ, ದ್ವೇಷದ ಅಂಧಕಾರ, ದುಶ್ಚಟ ದುರ್ಗುಣದ ದುರ್ವ್ಯಾಮೋಹದ ಅಂಧಕಾರ. ಈ ಅಂಧಕಾರದಿಂದ ನಮಗೆ ಬೆಳಕಿನೆಡೆಗೆ ಯೇಸು ಕರ್ಕೊಂಡು ಬಂದಿದ್ದಾರೆ. ಅದಕ್ಕೆ ನಾವು ಬೆಳಕಿನ ಮಕ್ಕಳಾಗಿ ಬಾಳಬೇಕು ಎಂಬುದಾಗಿ ಕರೆ ನೀಡುತ್ತಾನೆ. ನಮ್ಮಲ್ಲಿ ಸಚ್ಚರಿತೆ, ಸದಾಚಾರ, ಸತ್ಯಸಂಧತೆ ಇವುಗಳು ನಮ್ಮಲ್ಲಿ ಇರಬೇಕು. ಆದ್ದರಿಂದ ನಾವು ಪ್ರಭುವಿಗೆ ಮೆಚ್ಚುಗೆ ಆಗುವಂತೆ ಬಾಳಬೇಕು. ನಿಷ್ಪ್ರಯೋಜಕವಾದ ಕತ್ತಲುಮಯ ಕಾರ್ಯಗಳಿಗೆ ನಾವು ಕೈ ಹಾಕಬಾರ್ದು, ಅಂಥವುಗಳನ್ನು ಬಯಲಿಗಿಳಿದು ಖಂಡಿಸಬೇಕು. ಮತ್ತು ನಾವು ಗುಟ್ಟಾಗಿ ಹೇಯ ಕೃತ್ಯಗಳನ್ನು ಮಾಡಬಾರದು, ಏಕೆಂದರೆ ಗುಟ್ಟಾಗಿದ್ದು ಎಲ್ಲ ರಟ್ಟಾಗುತ್ತೆ ಮತ್ತು ದೇವರಿಗೆ ಅದೆಲ್ಲವೂ ತಿಳಿದಿದೆ. ಆದ್ದರಿಂದ ನಾವು ಹಳೆಯ ಜೀವನವನ್ನು ಬಿಟ್ಟು ಕ್ರಿಸ್ತನಲ್ಲಿ ಹೊಸ ಜೀವನ, ಕ್ರಿಸ್ತನಲ್ಲಿನ ಜೀವನ, ಬೆಳಕಿನ ಜೀವನ, ಪವಿತ್ರಾತ್ಮ ಭರಿತ ಜೀವನ ಜೀವಿಸಲು ನಮಗೆ ಇಂದಿನ 2ನೇ ವಾಚನ ಕರೆ ನೀಡುತ್ತೆ. ಇಂದಿನ ಶುಭ ಸಂದೇಶ ಸವಿಸ್ತಾರವಾಗಿ ನಾವು ಕೇಳಿದೆವು. ಇಲ್ಲಿ ನೀವು ನೋಡ್ತೀರಿ, ಶಿಷ್ಯರು, ಯೇಸು ಸ್ವಾಮಿ, ಆ ಕುರುಡ, ಅವನ ತಂದೆ ತಾಯಿ ಮತ್ತು ಅಲ್ಲಿರುವ ಈ ಫರಿಸಾಯರು, ಧರ್ಮಶಾಸ್ತ್ರಿಗಳು. ಅದರಿಂದ ಯೇಸು ಸ್ವಾಮಿಯ ಕಾರ್ಯ ಸೌಖ್ಯ ಕೊಡುವ ಕಾರ್ಯ. ಶಿಷ್ಯರು ಕೇಳ್ತಾರೆ, ಇವನು ಹುಟ್ಟು ಕುರುಡನಾಗಿ ಹುಟ್ಟಲು ಕಾರಣ ಇವನ ತಂದೆ ತಾಯಿಯ ಪಾಪವೋ ಪೂರ್ವಜರ ಪಾಪವೋ? ದೇವರು ಹೇಳ್ತಾರೆ, ಯೇಸು ಸ್ವಾಮಿ ಹೇಳ್ತಾರೆ, ಇದು ದೇವರ ಮಹಿಮೆಗಾಗಿ. ನೋಡಿ, ಪಾಪದ ಮೂಲಕ ರೋಗ ಬರುತ್ತೆ, ವಿಶ್ವಾಸ ಪರೀಕ್ಷೆಗೆ ರೋಗ ಬರುತ್ತೆ, ದೇವರ ಮಹಿಮೆಗಾಗಿಯೂ ಕೂಡ ರೋಗ ಬಂದಿದ್ದಿದೆ. ಅದಕ್ಕಾಗಿ ಯೇಸು ಸ್ವಾಮಿ ತನ್ನ ಉಗುಳಿನಲ್ಲಿ ಲೇಪನ ಮಾಡಿ ಅವನ ಕಣ್ಣನ್ನು ಅದನ್ನು ಕಣ್ಣಿಗೆ ಒರೆಸಿ ಆ ಮಣ್ಣನ್ನು ಶಿಲೋವಾಮ್ ಎಂಬ ಆ ಕೊಳದಲ್ಲಿ ತೊಳೆಯಲು, ಅಂದರೆ ಅವನು ಕಳುಹಿಸಲ್ಪಟ್ಟವನು. ಅಂಧಕಾರದಲ್ಲಿದ್ದ ನಮಗೆ ಕ್ರಿಸ್ತನ ಬೆಳಕು ಬಂದಾಗ ನಾವು ಕಳುಹಿಸಲ್ಪಟ್ಟವರು, ಸ್ವಾರ್ಥಕ್ಕೆ ಕಳುಹಿಸಲ್ಪಟ್ಟವರು. ನಾವು ಪ್ರತಿಯೊಬ್ಬರೂ ದೀಕ್ಷಾಸ್ನಾನದಲ್ಲಿ ಕ್ರಿಸ್ತನ ಬೆಳಕನ್ನು ಪಡೆದಿದ್ದೇವೆ. ಆದ್ದರಿಂದ ಪಾಪದ ಜೀವನದಲ್ಲಿ, ಅಂಧಕಾರದ ಜೀವನದಲ್ಲಿ ಜೀವಿಸಬಾರದು. ಈ ವ್ಯಕ್ತಿ ಕಣ್ಣು ಬಂದ ಮೇಲೆ ಅವನ ಅನುಭವ ನೋಡಿ, ಅವನ ಅನುಭವ ಆ ದಿನ ಸಬ್ಬತ್ತಿನವಾಗಿತ್ತು. ಯೇಸು
ಸಬ್ಬತಿಗಿಂತ ಶ್ರೇಷ್ಠರಾದವರಾಗಿದ್ದಾರೆ. ಆದ್ದರಿಂದ ಅಲ್ಲಿರುವವರು ಯಾರು? ಈ ಫರಿಸಾಯರು ಮತ್ತು ಯೇಸುವಿಗೆ ಆ ಕಣ್ಣು ಬರಲು ಮಾಡಿದ ಆ ವ್ಯಕ್ತಿಯ ಕುರಿತು ಅವರು ಬಹಳವಾಗಿ ಆತನ ಒಂದು ಎನ್ಕ್ವೈರಿ ಮಾಡ್ತಾರೆ. ಅವನು ಹೇಳ್ತಾ ಇದ್ದಾನೆ, ನನಗೆ ಮಣ್ಣಿನ ಲೇಪ ಹಚ್ಚಿದರು ಮತ್ತು ಅವರು ನನಗೆ ಈ ಸೌಖ್ಯವನ್ನು ಕೊಟ್ಟರು. ಅವರೊಬ್ಬ ಪ್ರವಾದಿಯೇ ಸರಿ. ಅದರ ಅಧಿಕಾರಿಗಳು, ಯಹೂದಿ ಅಧಿಕಾರಿಗಳು ಅದನ್ನು ಒಪ್ಪಲಿಲ್ಲ. ಕಾರಣ ಅವರ ಪೂರ್ವಾಗ್ರಹ ಪೀಡಿತ ಮನಸ್ಸು, ಪ್ರೆಜುಡಿಸ್ಡ್ ಮೈಂಡ್. ಅದು ಅನೇಕ ಬಾರಿ ನಮ್ಮನ್ನು ಹಾಳು ಮಾಡುತ್ತೆ. ಯಾಕಂದರೆ ದೇವರ ವಾಕ್ಯ ಯೇಸುವನ್ನು ನಾವು ಅನುಭವಿಸುವಾಗ ನಮ್ಮನ್ನೇ ಸಂಪೂರ್ಣ ಸಮರ್ಪಿಸಬೇಕು. ಅದನ್ನು ಪೂರ್ವಾಗ್ರಹ ಪೀಡಿತರಾಗಬಾರ್ದು. ಆ ಒಂದು ಅದ್ಭುತ ಪಡ್ಕೊಂಡವನ ಅನುಭವ ಮತ್ತು ಆಳವಾದ ವಿಶ್ವಾಸ ನೋಡಿ, ಕೊನೆಗೆ ಅವನಿಗೆ ತಂದೆ ತಾಯಿಯನ್ನು ಕರೀತಾರೆ. ತಂದೆ ತಾಯಿ ಕೂಡ ಅವನು ಪ್ರಾಯದವನಾಗಿದ್ದಾನಲ್ಲ, ಯಾಕೆಂದರೆ ಯೇಸು ಲೋಕೋದ್ಧಾರಕದಲ್ಲಿ ಯಾರು ಆಕ್ಸೆಪ್ಟ್ ಮಾಡಬಾರ್ದು. ಅಂದರೆ ಪೂರ್ವಾಗ್ರಹ ಪೀಡಿತರಾದ ಯಹೂದಿ ಅಧಿಕಾರಿಗಳು, ಫರಿಸಾಯರು ಇವರೆಲ್ಲರೂ ಯೇಸುವಿನ ಮೇಲೆ ಮೊದಲೇ ಅವರಿಗೆ ದ್ವೇಷವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರು ಯೇಸುವನ್ನು ಅಂಗೀಕರಿಸಲು ಅವರ ಅಂಧಕಾರ, ಕಣ್ಣಿದ್ದು ಕುರುಡ್ರು, ಕಿವಿದ್ದು ಕಿವುಡ್ರವರಾದರು. ಕೊನೆಗೆ ಅವನು ಹೇಳ್ತಾನೆ, ನಾನು ಆವಾಗಲೇ ನಿಮಗೆ ಹೇಳಿದ್ದೇನೆ, ನೀವು ನಂಬುವುದಿಲ್ಲ, ನಿಮಗೂ ಶಿಷ್ಯರಾಗಲು ಮನಸ್ಸಿದೆಯೇ ಅಂತ ಕೇಳ್ತಾನೆ. ಯಾಕಂದರೆ ಆವಾಗ ಅವರು ಹೇಳ್ತಾರೆ, ನೀನೇ ಆತನ ಶಿಷ್ಯ, ನಾವು ಮೋಶೆಯ ಶಿಷ್ಯರು. ನೋಡಿ, ಮೋಶೆಯಲ್ಲಿ ನಂಬುವವರು ಯೇಸುವಲ್ಲಿ ನಂಬ್ತಾ ಇಲ್ಲ. ಅದಕ್ಕಾಗಿ ಅವನು ಹೇಳ್ತಾ ಇದ್ದಾನೆ, ಈ ಕುರುಡನ ಮಾತುಗಳು ನೋಡಿ, ಏನು ಆಶ್ಚರ್ಯ. ನನಗೆ ಕಣ್ಣು ಬರಿಸಿದ್ದಾರೆ, ಆದರೂ ಅವನು ಎಲ್ಲಿಯವನು ನಾವು ಅರಿಯುವೆವು ಎನ್ನುತ್ತೀರಿ. ದೇವರು ಪಾಪಿಗಳಿಗೆ ಹೋಗೊಡುವುದಿಲ್ಲ. ಯಾರು ಭಕ್ತಿಯಿಂದ ಅವರ ಚಿತ್ತದಂತೆ ನಡೆಯುತ್ತಾರೋ ಅವರಿಗೆ ಹೋಗೊಡುತ್ತಾರೆಂದು ನಮಗೆಲ್ಲ ಚೆನ್ನಾಗಿ ತಿಳಿದಿದೆ. ಹುಟ್ಟು ಕುರುಡನಿಗೆ ಯಾರಾದರೂ ಕಣ್ಣು ಕೊಟ್ಟ ಸುದ್ದಿಯನ್ನು ಲೋಕ ಸೃಷ್ಟಿಯಾದಾಗಿನಿಂದ ಒಬ್ಬರೂ ಕೇಳಿಲ್ಲ. ಇವರು ದೇವರಿಂದ ಬಂದವರು ಅಲ್ಲದಿದ್ದರೆ ಇಂಥದ್ದೇನನ್ನು ಮಾಡಲಾಗುತ್ತಿರಲಿಲ್ಲ. ನೋಡಿ, ಈ ಹುಟ್ಟು ಕುರುಡನಿಗೆ ಆದ ಅನುಭವ ಇವತ್ತು ನಮಗಾಗಬೇಕು. ಈ ತಪಸ್ಸು ಕಾಲದಲ್ಲಿ ನಮ್ಮ ದಾನ ಧರ್ಮ, ತಪಶ್ಚರ್ಯ, ಉಪವಾಸ, ಪ್ರಾರ್ಥನೆ ಇದೆಲ್ಲವೂ ನಮಗೆ ನಮ್ಮ ವಿಶ್ವಾಸವನ್ನು ಪ್ರಭು ಯೇಸುವಿನಲ್ಲಿ ಆಳವಾಗಿ ಬೆಳೆಸಬೇಕು. ಮಾತ್ರವಲ್ಲ, ರಕ್ಷಕ ಯೇಸುವಿನಲ್ಲಿ ನಾವು ನಂಬಿಕೆ ಇಟ್ಟು ಬಾಳಿ ನಿತ್ಯ ಜೀವವನ್ನು ನಾವು ಪಡೆಯಬೇಕು. ಕೊನೆಯದಾಗಿ ನೋಡಿ, ಅವರು ಹೇಳ್ತಾರೆ, ಪಾಪದಲ್ಲಿ ಹುಟ್ಟಿ ಬೆಳೆದು ನಮಗೆ ಬುದ್ಧಿ ಹೇಳ್ತೀಯ. ಮತ್ತೆ ಅವನನ್ನು ಅಲ್ಲಿಂದ ಹೊರಗಡೆ ತಳ್ತಾರೆ. ಆಮೇಲೆ ಯೇಸು ಸ್ವಾಮಿ ಆತನಿಗೆ ಭೇಟಿ ಮಾಡ್ತಾರೆ. ನರಪುತ್ರನಲ್ಲಿ ವಿಶ್ವಾಸವಿದೆ ಅಂತ ಕೇಳ್ತಾರೆ. ಆತ ಹೇಳ್ತಾನೆ, ಅವ್ರು ಯಾರೆಂದು ತಿಳಿಸಿ ಸ್ವಾಮಿ, ನಾನು ವಿಶ್ವಾಸಿಸುತ್ತೇನೆ. ಯೇಸು ಹೇಳ್ತಾರೆ, ನೀನು ಕಂಡಿದ್ದೀಯಾ, ನಿನ್ನೊಡನೆ ಮಾತನಾಡುತ್ತಿರುವ ನಾನೇ ಆತನು. ಕಳೆದ ವಾರ ನಾವು ಆಲಿಸಿದೆವು, ಸಮಾರಿತ ಸ್ತ್ರೀಗೆ ಯೇಸು ಏನು ಹೇಳಿದ್ರು? ನಿನ್ನೊಡನೆ ಮಾತನಾಡುತ್ತಿರುವ ನಾನೇ ಆತನು. ಯೇಸು ತನ್ನನ್ನೇ ಪ್ರಕಟಪಡಿಸಿದ್ದು ಪಾಪಿಗಳಿಗೆ, ರೋಗಿಗಳಿಗೆ. ಇವತ್ತು ಆತ್ಮೀಯ ಸಹೋದರ ಸಹೋದರಿಯರೇ, ಅದೇ ಯೇಸು ಇವತ್ತು ನಮಗೆ ಈ ಪವಿತ್ರ ಶುಭ ಸಂದೇಶದಲ್ಲಿ ಈ ವಾಚನಗಳ ಮೂಲಕ ತಮ್ಮನ್ನೇ ಪ್ರಕಟಪಡಿಸುತ್ತಾರೆ. ನಾವು ಯೇಸುವಿನ ಶಿಷ್ಯರಾಗೋಣ, ಸತ್ಯವನ್ನು ತಿಳಿಯೋಣ. ಸತ್ಯವು ನಮಗೆ ಸ್ವಾತಂತ್ರ್ಯ ನೀಡುವುದು. ದೇವರ ವಾಕ್ಯವನ್ನು ಓದೋಣ, ದೇವರ ವಾಕ್ಯದಲ್ಲಿ ಇಳಿಯೋಣ. ದೇವರ ವಾಕ್ಯ ನಮ್ಮನ್ನು ಸ್ಪರ್ಶಿಸಿ ಶುದ್ಧೀಕರಿಸಿ ಪರಿಶುದ್ಧ ಜೀವನದೆಡೆಗೆ ನಮ್ಮನ್ನು ಕೊಂಡೊಯ್ಯಲಿ. ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದು ಆಲಿಸಿದ ಈ ಸುವಾರ್ತೆ ನಮಗೆ ಸೌಖ್ಯ, ಬಿಡುಗಡೆಯನ್ನು ತರಲಿ. ಮಾತ್ರವಲ್ಲ, ನಿಮ್ಮ ಕೃಪೆಯಲ್ಲಿ ನಮ್ಮನ್ನು ತುಂಬಿಸಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಎಲ್ಲ ಅಂಧಕಾರ ಶಕ್ತಿಗಳು, ಬಂಧನಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ. ಈ ಸುವಾರ್ತೆ ಆಲಿಸಿದವರೆಲ್ಲರೂ ಸೌಖ್ಯಗೊಳ್ಳಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ. ನನಗಾಗಿಯೂ ನನ್ನ ಸುವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ. ಸಾಧ್ಯವಾದಷ್ಟು ಜನರಿಗೆ ಈ ಸುವಾರ್ತೆಯನ್ನು ನೀವು ನಿಮ್ಮ ಸಂಪರ್ಕ ಮಾಧ್ಯಮಗಳ ಮೂಲಕ ಮುಂದೆ ಮಾಡಿ ಸಂದೇಶವನ್ನು ಕಳುಹಿಸಿ. ವಂದನೆಗಳು.